ಸಂಘಟನೆಗಳು ಎತ್ತಿ ನಿಂತಿಲ್ಲ. ಹಿಂದೂ ಕಾರ್ಯಕರ್ತರಿಗೆ ಅಲ್ಲ, ಆ ಸಚಿವರಿಗೆ ಕೇಸನ್ನು ಹಾಕಬೇಕಾಗಿತ್ತು. ಯಾವುದೇ SP ಬಂದಿರಬಹುದು, ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ, ಕಾನೂನಿಗೆ ಗೌರವ ಕೊಡ್ತೇವೆ. ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಇಲ್ಲಿಯ ಶಾಸಕ ಇಂಥ ಲಾಠಿ ಏಟು, ಇಂಥ ಬೂಟು, ಇಂಥ ಕೇಸು, ಕೋರ್ಟು, ಕಚೇರಿ, ಜೈಲು ಇದನ್ನೆಲ್ಲವನ್ನ ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು. ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ. ಇವರಿಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡುವಂತ ಪ್ರಯತ್ನವನ್ನಾದ್ರೂ ಮಾಡ್ಲಿ. ನಾವು ಕೂಡ ಶಸ್ತ್ರಗಳನ್ನ ಬಳಸಬೇಕಾಗ್ತದೆ. 58ಕ್ಕೆ 20 ಅಲ್ಲ, 30 ಅಲ್ಲ, 40 ಪಟ್ಟು ತಲೆಗಳ ಪ್ರತಿಕಾರವಾಗಿದೆ. ಈ ಸರ್ಕಾರದ ನಾಯಕರುಗಳೇ, ನಿಮ್ಮ ಅಂತ್ಯಕಾಲ ಈಗ ಬಂದಿದೆ. ಹಿಂದೂ ಸಮಾಜವನ್ನ ಮತ್ತೆ ಮತ್ತೆ ಕೆಣಕಿ ನೀವು ಮತಾಕೆ ಭಾರತ್ ಮತಾಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ದಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ದಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಾನೂನು ವಿರೋಧಿ ಕ್ರಮಗಳನ್ನು ಜರುಗಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಾಕ್ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷಪಾತಿ ಧೋರಣೆಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷಪಾತಿ ಧೋರಣೆಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಾನೂನು ವಿರೋಧಿ ಕ್ರಮಗಳನ್ನು ಜರುಗಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಾಕ್ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನಾತನ ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧಾರ್ಮಿಕ ಸ್ವಾತಂತ್ರ್ಯವನ್ನು ತರುವ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾನೂನು ವಿರೋಧಿ ಕ್ರಮಗಳನ್ನು ಜರುಗಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಾಕ್ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಆಯೋಜಿಸಿದಂತಹ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಇಂದು ದರ್ಭ ವೃತ್ತದಲ್ಲಿ ನಡೆಯುತ್ತಿರುವ ಈ ಬೃಹತ್ ಪ್ರತಿಭಟನೆಗೆ ಆಗಮಿಸಿದಂತಹ ಎಲ್ಲ ರಾಷ್ಟ್ರಭಕ್ತ ಹಾಗೂ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂತಹ ಎಲ್ಲ ಪರಿವಾರ ಸಂಘಟನೆಯ ಪ್ರಮುಖರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಪ್ರತಿಭಟನಾ ಸಭೆಯನ್ನು ಈಗಾಗಲೇ ಆರಂಭಿಸ್ತಾ ಇದ್ದೇವೆ. ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀ ಅಜಿತ್ ಮಡಿಕೇರಿಯವರು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಜಪ ಹಾಗೂ ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆಯ ಅನನ್ಯ ಜವಾಬ್ದಾರಿಯನ್ನು ಹೊತ್ತ ಎಲ್ಲ ಪರಿವಾರ ಸಂಘಟನೆಯ ಪ್ರಮುಖರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಾಗೆ ಪ್ರಾಂತ ನಿಧಿ ಪ್ರಮುಖರಾದಂತಹ ರವಿರಾಜ್ ಶೆಟ್ಟಿ ಕಡಬ ನಮ್ಮೊಂದಿಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ
ಪ್ರಾಸ್ತಾವಿಕ ನುಡಿಗಾಗಿ ಹಿಂದೂ ಜಾಗರಣ ವೇದಿಕೆಯ ಪುತ್ತೂರು ಜಿಲ್ಲಾ ಸಂಯೋಜಕರಾದ ಮೋಹನ್ ದಾಸ್ ಕಾಣಿಯೂರು ಈ ಪ್ರಾಸ್ತಾವಿಕ ನುಡಿಗಾಗಿ ನಮ್ಮೊಂದಿಗೆ. ಓ ಭಾರತ್ ಮಾತಾ ಕೆ, ಓ ಭಾರತ್ ಮಾತಾ ಕೆ, ಓ ಭಾರತ್ ಮಾತಾ ಕೆ. ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಿರಸ ವಂದಿಸುತ್ತಾ ಈ ಪ್ರತಿಭಟನಾ ಸಭೆಗೆ ಬಂದಿರತಕ್ಕಂಥ ಎಲ್ಲ ಪರಿವಾರ ಸಂಘಟನೆ ಅನ್ಯಾನ್ಯ ಜವಾಬ್ದಾರಿ ಹೊಂದಿರತಕ್ಕಂಥ ಪ್ರಮುಖರೇ, ಹಾಗೇನೆ ಹಿಂದೂ ಕಾರ್ಯಕರ್ತ ಬಂಧುಗಳೇ, ಹಾಗೆಯೇ ಪತ್ರಿಕಾ ಮಾಧ್ಯಮದವರೇ, ಕಳೆದ 2 ತಿಂಗಳಿಂದ ಈಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆತಕ್ಕಂಥ ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈಗ 2 ತಿಂಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯ ಹಿಂದೂ ದಮನ ನೀತಿಯನ್ನ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿಕೊಂಡೇ ಬರ್ತಾ ಇದೆ. ಇದರ ಮೂಲ ಕಳೆದ 78-79 ವರ್ಷದಿಂದ ಈ ದೇಶದಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ಕಳೆದ 78-79 ವರ್ಷಗಳಿಂದ ಹಿಂದೂ ದಮನ ನೀತಿಯ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಒಂದು ರೀತಿಯ ಹಿಂದೂ ವಿರೋಧಿ ಸರ್ಕಾರದ ಧೋರಣೆಯನ್ನೇ ಅನುಸರಿಸಿಕೊಂಡು ಬಂದಿತ್ತು. ಅದರ ಮುಂದುವರಿಯುತ್ತಾ ಬೇರೆ ಬೇರೆ ಸಂಘಟನೆಗಳು, ನಮ್ಮ ರಾಜಕೀಯ ಪರಿವಾರ ಸಂಘಟನೆಯಾಗಿ ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಈ ತರದ ಸಂಘಟನೆಗಳು ಇದನ್ನು ಎದುರಿಸುವುದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಈ ತರದ ಸಂಘಟನೆಗಳು ಬೆಳೆಯತೊಡಗಿದವು. ಇದರೆಲ್ಲದರ ಪರಿಣಾಮವಾಗಿ ಈ ದೇಶದಲ್ಲಿ ಈಗಾಗಲೇ ಒಟ್ಟು ಎಲ್ಲ ಸಂಘಟನೆಗಳು ಒಂದೇ ಸೂರಿನಡಿ ನಿಂತು ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧ, ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಒಕ್ಕಲಿನ ಕೂಗಿನಿಂದಲೇ ಒಂದೇ ಸೂರಿನಡಿ ನಿಂತು ಪ್ರತಿರೋಧಿಸಿದ ಕಾರಣ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಶಿಸುತ್ತಾ ಹೋಯಿತು. ಈ ನಶಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಣ್ಣೆ ಆರಿದ ನಂತರ ಬತ್ತಿ ಕೊನೆಗೆ ಬಗ್ಗಂತ ಉರಿಯುತ್ತದೆ. ಆ ಸಣ್ಣ ಮಟ್ಟದ ಉರಿಯುವ ಒಂದು ಜ್ವಾಲೆ ಈಗ ಕರ್ನಾಟಕದಲ್ಲಿ ಉರಿಲಿಕ್ಕೆ ಶುರುವಾಗಿದೆ. ಇದು ತುಂಬಾ ದಿವಸ ಇಲ್ಲ. ಈ ನಂದುವಂತ ಸಮಯದಲ್ಲಿ ಇಡೀ ಹಿಂದೂ ಸಮಾಜವನ್ನ ಮತ್ತೊಮ್ಮೆ ನಾವು ಬಗ್ಗು ಬಡಿದೇ ತೀರ್ತೇವೆ ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕಳೆದ 2 ತಿಂಗಳಿಂದ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಕೇಸು ದಾಖಲಿಸುವಂತ ಕ್ರಮಗಳು ನಡೀತಾ ಹೋದವು. ಅದಾದ ನಂತರ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಇಲಾಖೆಯನ್ನು ಕಳಿಸುವುದರ ಮುಖಾಂತರ ಒಂದು ರೀತಿಯ ಬೆದರಿಸುವ ವಾತಾವರಣ ನಿರ್ಮಾಣ ಮಾಡಿದರು. ಕಳೆದ ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಇವೆಲ್ಲವನ್ನ ಎದುರಿಸಿಕೊಂಡು ಬಂದು ಈಗಾಗಲೇ ಸಮೃದ್ಧ ಮತ್ತೆ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ಸಫಲರಾಗಿದ್ದೇವೆ. ಯಾವ ಎಡಪಂಥೀಯವಾದಿಗಳಿರ್ಬೋದು, ಬೇರೆ ಬೇರೆ ಶಕ್ತಿಗಳನ್ನು ಬಳಸಿಕೊಂಡು ಹಿಂದೂ ದಮನ ನೀತಿಯವನ್ನ ಯಾವಾಗ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದೋ ಅವೆಲ್ಲವನ್ನು ಎದುರಿಸುವಂತ ಕೆಲಸವನ್ನ ಇಡೀ ರಾಷ್ಟ್ರದಾದ್ಯಂತ ಮಾಡಿಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ದೇಶದ ಎಲ್ಲ ಕಡೆಗಳಲ್ಲಿಯೂ ಕಾಂಗ್ರೆಸ್ ನಶಿಸ್ತಾ ಹೋಗ್ತಾ ಇದೆ. ಇವತ್ತು ಉಳಿದಿರ್ತಕ್ಕಂಥ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಈ ರೀತಿಯ ದಮನ ನೀತಿಯಿಂದಾಗಿ ಹಿಂದೂಗಳು ದೃಢವಾಗಿ ಎದುರಿಸುವ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನ ಕಳೆದು ಮತ್ತೆ ಪಶ್ಚಾತ್ತಾಪ ಮಾಡುವ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗಲಿದೆ. ಆ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಗಳನ್ನು ಎದುರಿಸಿಕೊಂಡು ಬೇರೆ ಬೇರೆ ಕಾರಣಗಳಾಗಿ ಬೇರೆ ಬೇರೆ ಬಿಲ್ಗಳನ್ನು ಪಾಸ್ ಮಾಡುವುದರ ಮುಖಾಂತರ ಯಾವ ಹಿಂದೂಗಳನ್ನ ಒಡೆಯುವ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅದೇ ಮುಂದುವರಿದ ಭಾಗವಾಗಿ ಇವತ್ತು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಯ ಪ್ರಮುಖರ ಮೇಲೆ ಮತ್ತೆ ಕೇಸು ದಾಖಲಿಸುವುದನ್ನ ಸರ್ಕಾರ ಈ ಜಿಲ್ಲೆಯ ಯಾವ ಉಸ್ತುವಾರಿ ಸಚಿವರಿಂದ ಆಗಲಿಲ್ಲ, ಅದಕ್ಕೋಸ್ಕರ ಪ್ರತ್ಯೇಕ ಒಬ್ಬ ಜವಾಬ್ದಾರಿಯನ್ನು ಕೊಟ್ಟು ಯಾವ ಸರ್ಕಾರದ ನಡೆಸುವಂತ ಮುಖ್ಯಮಂತ್ರಿ ಇದ್ದಾರ ಅವರ ಅನುಯಾಯಿಯಾಗಿ ಇವತ್ತು ಜಿಲ್ಲೆಯಲ್ಲಿ ಮತ್ತೆ ಹದ್ದುಬಸ್ತನ್ನ ನೀಡಿರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಡೀತದೆ ಎನ್ನುವಂಥದಕ್ಕೆ ಯಾವ ಸಾಕ್ಷ್ಯನೂ ಇಲ್ಲ. ಯಾಕೆಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಎದುರಿಸಿಕೊಂಡು ಬಂದಿದ್ದೇವೆ. 100 ವರ್ಷಗಳ ಕಾಲ ಕಳೆದ 2 ಪೀಳಿಗೆಗಳಲ್ಲಿ ಹಿಂದೂ ಸಮಾಜದ ಮೂಲೆಗಳಿಗೆ ಹೋಗಿ ಸಂಘಟನೆ ಮಾಡಿಕೊಂಡು ತನ್ನದೆಲ್ಲವನ್ನ ತ್ಯಾಗ ಮಾಡಿ ಬಲಿದಾನ ಮಾಡಿದರ ಪರಿಣಾಮವಾಗಿ ಇವತ್ತು ದೇಶದಾದ್ಯಂತ ಜಗತ್ತಿನಾದ್ಯಂತ ಹಿಂದುತ್ವವನ್ನು ಒಪ್ಪಿಕೊಳ್ಳುವ ಮಟ್ಟಿಗೆ ಇವತ್ತು ಜಗತ್ತು ಎದುರು ನೋಡ್ತಾ ಇದೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತ ಹೊರಟ್ರೆ ಇವೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಿದೆ. ಅದನ್ನು ಇಷ್ಟು ವರ್ಷಗಳ ಕಾಲ
ಯಾವಾಗ ದೇಶದಲ್ಲಿ 1975 ತುರ್ತು ಪರಿಸ್ಥಿತಿ ಹೇರಿತೋ ಆ ಸಂದರ್ಭದಲ್ಲಿಯೂ ಕೂಡ ನಾವು 2 ವರ್ಷಗಳ ಕಾಲ ನಿರಂತರವಾಗಿ 2-3 ವರ್ಷಗಳ ಕಾಲ ಎದುರಿಸಿ ಮತ್ತೆ ಜಯಿಸಿದ್ದೇವೆ. ಮತ್ತೆ ಇದೆಲ್ಲವೂ ಕೂಡ ದೊಡ್ಡ ಸಂಗತಿ ಅಂತ ನಮಗೆ ಅನುಭವಿಸಲೇ ಇಲ್ಲ. ಅದಕ್ಕೋಸ್ಕರ ಇದು ಸಣ್ಣ ಪ್ರಯತ್ನ ಆಗಿರ್ಬೋದು. ಇದೆಲ್ಲವನ್ನ ಮೆಟ್ಟಿಲಿರ್ತಕ್ಕಂಥ ಶಕ್ತಿ ಇಡೀ ಹಿಂದೂ ಸಮಾಜಕ್ಕೆ ಇದೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನಮ್ಮನ್ನೇನಾದರೂ ಪ್ರಶ್ನಿಸುತ್ತೇವೆ, ಪರೀಕ್ಷಿಸುತ್ತೇವೆ ನೋಡುವುದಾದ್ರೆ ನೀವು ಅದನ್ನು ಮನಸ್ಸಿನಲ್ಲಿ ಬಿಟ್ಟುಕೊಳ್ಬೇಕು. ಈ ಸಮಾಜವನ್ನು ಗಮನಿಸುವಂತ ಪ್ರಯತ್ನ ಮಾಡಿದ್ರೆ ಅದು ಕನಸು ಮಾತ್ರ ಆಗಿರ್ಬೋದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಷ್ಟು ನಾಯಕರುಗಳು 2-3 ದಿವಸದಿಂದ ಬೊಬ್ಬೆ ಹಾಕಕ್ಕೆ ಶುರು ಮಾಡಿದ್ರು. ಹಿಂದೂ ಸಂಘಟನೆ ಎಲ್ಲಿದೆ, ಎಲ್ಲೋ ಬಾಳ ಮಡಿಚಿ ಮನೆಯಲ್ಲಿ ಕೂತಿರ್ಬೋದು ಅಂತ ಹೇಳಿದ್ರು. ನಮ್ಗೆ ತಾಕತ್ತು ಇದೆ, ತಮ್ಮ ಇದೆ. ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಸಿದ್ಧಾಂತದ ಅಡಿಯಲ್ಲಿ, ಒಂದು ಬದ್ಧತೆ ಅಡಿಯಲ್ಲಿ. ಯಾವುದು ರಾಜಕಾರಣಕ್ಕೋಸ್ಕರ ಈ ಸಂಘಟನೆಗಳು ಎತ್ತಿ ನಿಂತಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನ, ಅಸ್ಮಿತೆಯನ್ನ ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಇಡೀ ಸಮಾಜ ಎತ್ತು ನಿಂತಿದೆ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದರಷ್ಟಕ್ಕೆ ಅಲುಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲ ದೇವರುಗಳ ಅನುಗ್ರಹ ಇಷ್ಟು ಸಹಸ್ರ ವರ್ಷಗಳ ಕಾಲ ನಮ್ಮ ಜೊತೆ ಇದೆ, ಅದು ನಿಮ್ ಜೊತೆ ನಿಂತಿಲ್ಲ. ಆ ಕಾರಣಕ್ಕೋಸ್ಕರ ಮತ್ತೆ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡಬೇಡಿ ಅಂತ ಎಚ್ಚರಿಕೆಯ ಗಂಟೆಯನ್ನ ಕೊಡುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಈ ಸಮಾಜ ಸಿದ್ಧ ಇದೆ. ಕಾರ್ಯಕರ್ತರಿಗಾಗಿ ಅದಕ್ಕಾಗಿ ಸನ್ನದ್ಧರಾಗಿದ್ದಾರೆ ಎನ್ನುವಂತ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾ, ಮುಂದಿನ ಅವಕಾಶಕ್ಕಾಗಿ ಮಾನ್ಯ ನಮ್ಮ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರಾದಂತ ಅಜಿತ್ ಕೊಡಗು ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಓ ಭಾರತ್ ಮಾತಾ ಕೀ. ಎಲ್ಲ ದೇಶಭಕ್ತ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಈ ದೇಶದ ನೆಲದಲ್ಲಿ ಇವತ್ತು ನಮ್ಮ ಧರ್ಮವನ್ನ ಉಳಿಸಲಿಕ್ಕೋಸ್ಕರವಾಗಿ ಇವತ್ತು ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಎಂಥ ದುರ್ದೈವ ಅಂತ ಹೇಳಿದ್ರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳನ್ನ, ಹಿಂದೂ ಕಾರ್ಯಕರ್ತರನ್ನ ಮನಸ್ಥೈರ್ಯವನ್ನ ಕುಗ್ಗಿಸುವುದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕಾರ್ಯಕರ್ತರುಗಳಿಗೆ ಕೇಸುಗಳನ್ನು ಹಾಕಿಸುವುದು, ಕಾರ್ಯಕರ್ತರನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದ ರೀತಿಯಲ್ಲಿ ಅಡ್ಡಿಪಡಿಸುವುದು, ಇವತ್ತು ಸಂಘಟನೆಯ ಪ್ರಮುಖರನ್ನ ನಿರ್ಬಂಧ ಹೇರುವುದು, ಈ ಎಲ್ಲ ಘಟನೆಗಳನ್ನ ಮಾಡಿಕೊಂಡು ಇವತ್ತಿನ ರಾಜ್ಯ ಸರ್ಕಾರ ಬರ್ತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವರ ರಾಜಕೀಯದ ತೆವಲಿಗೋಸ್ಕರ ಇಸ್ಲಾಮಿಕ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಹಿಂದೂ ಧರ್ಮವನ್ನ ಅಂತ್ಯ ಮಾಡತಕ್ಕಂತ ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ. ಆದ್ರೆ ಒಂದನ್ನ ತಿಳ್ಕೊಳ್ಳಿ, ಸಾವಿರಾರು ವರ್ಷಗಳಿಂದ ಎಷ್ಟೆಷ್ಟೋ ಮುಸ್ಲಿಂ ರಾಜರುಗಳು ಈ ದೇಶವನ್ನ ಇಸ್ಲಾಮೀಕರಣ ಮಾಡುವುದಕ್ಕೋಸ್ಕರ ಹೊರಟಿದ್ರು. ಆದ್ರೆ ಯಾವುದೇ ಕಾರಣದಿಂದ ಈ ದೇಶ ಇಸ್ಲಾಮೀಕರಣ ಆಗಲಿಲ್ಲ. ಕಾರಣ ಇಷ್ಟೇ, ದೇಶಭಕ್ತ ಹಿಂದೂಗಳು ಈ ನೆಲದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಸ್ಥಿರವನ್ನ ಬಾಗ್ಲಿಲ್ಲ, ಕಾಂಪ್ರಮೈಸ್ ಆಗ್ಲಿಲ್ಲ, ಮತಾಂಧ ಆಗ್ಲಿಲ್ಲ. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲೂ ಕೂಡ ಈ ಸೋಗಲಾಡಿತನ ಅನ್ನುವುದು ಇತ್ತು. ಆ ದಿನಗಳಲ್ಲೂ ಕೂಡ ಈ ದೇಶವನ್ನ, ಈ ಧರ್ಮವನ್ನ ಒಡೆಯುವ ಕುತಂತ್ರಿಗಳು ಇವತ್ತಿನ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಕಾಣ್ತಿದ್ದಾರೋ ಅಂತವರು ಆಗ್ಲೂ ಇದ್ರು. ಆದ್ರೂ ಕೂಡ ಈ ದೇಶದ ನೆಲವನ್ನ ಅಳ್ಳಾಡಿಸ್ಲಿಕ್ಕಾಗ್ಲಿಲ್ಲ, ಈ ಧರ್ಮವನ್ನ ಅಳ್ಳಾಡಿಸ್ಲಿಕ್ಕಾಗ್ಲಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮನಸ್ಥೈರ್ಯವನ್ನ ಕುಗ್ಗಿಸತಕ್ಕಂತ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಕೇಸನ್ನ ಹಾಕುವುದು, ಕಾರ್ಯಕರ್ತರ ಹತ್ಯೆಗೆ ಸುಪಾರಿಯನ್ನ ಇವರೇ ಕೊಡ್ತಾ ಇದ್ದಾರೆ. ಇವತ್ತು ನಾವು ಅವತ್ತೊಂದು ಘಟನೆಯನ್ನ ನೋಡಿದು, ಆ ಸುಹಾಸ್ ಶೆಟ್ಟಿಯ ಹತ್ಯೆ ನಂತರದಲ್ಲಿ ಇಲ್ಲಿಗೆ ಯಾವುದೇ ಕಾಂಗ್ರೆಸ್ ನಾಯಕರುಗಳ ಸುಹಾಸ್ ಶೆಟ್ಟಿಯ ಮನೆಗೆ ಹೋಗ್ಲಿಲ್ಲ. ಅದು ಬಿಟ್ಟು ಮುಸ್ಲಿಂ ಮುಖಂಡರ ಜೊತೆ ಕೂತ್ಕೊಂಡು ಇವರು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡುವುದರ ಮೂಲಕ ಇಡೀ ಸಮಾಜವನ್ನ ಪ್ರಚೋದಿಸ್ತಾರೆ. ಹಾಗಾಗಿ ಕೇಸುಗಳನ್ನ ಹಾಕಬೇಕಾಗಿರುವುದು ಹಿಂದೂ ಕಾರ್ಯಕರ್ತರಿಗೆ ಅಲ್ಲ,
ಹಾಕ್ಬೇಕಾಗಿತ್ತು, ಆ ಗೃಹ ಸಚಿವರಿಗೆ ಕೇಸನ್ನ ಹಾಕಬೇಕಾಗಿತ್ತು. ಇವತ್ತು ಪ್ರಚಾರನೆ ಕೊಡ್ತಾ ಇರತಕ್ಕಂಥವ್ರು ಆ ಗೃಹ ಸಚಿವರು, ಆ ಉಸ್ತುವಾರಿ ಮಿನಿಸ್ಟ್ರು, ಈ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ನಾಯಕರುಗಳ ಹತ್ಯೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಈ ಗುಲಾಮಗಿರಿಯ ಸೋಗಲಾಡಿ ರಾಜಕಾರಣಿಗಳು ಇವತ್ತು ಹಿಂದೂಗಳ ಹತ್ಯೆ ಆದಂತ ಸಂದರ್ಭದಲ್ಲಿ ಇವರು ಎಲ್ಲ ಬೀದಿಯಲ್ಲಿ ನಿಂತುಕೊಂಡು ನಗಾಡತಕ್ಕಂತ ಒಂದು ಸ್ಥಿತಿಗೆ ಇವತ್ತು ತಲುಪಿದ್ದಾರೆ. ಆದರೆ ಹಿಂದೂಗಳು ಯಾವತ್ತೂ ಕೂಡ ಇಂತಹ ಒಂದು ಹತ್ಯೆಯನ್ನ ಎದುರಿಸಲಿಕ್ಕೆ ತಯಾರಿದ್ದೇವೆ. ಹಿಂದೂ ಸಮಾಜ ನಿರ್ವೀರ್ಯ ಸಮಾಜ ಅಲ್ಲ ಅನ್ನುವುದನ್ನ ಈ ಮೊದಲು ಎಷ್ಟೋ ಬಾರಿ ನಾವು ಸಾಬೀತನ್ನ ಪಡಿಸಿದ್ದೇವೆ. ಇವತ್ತು ಈ ರಾಜ್ಯದಲ್ಲಿ ಲವ್ ಜಿಹಾದ್ ಇರಬಹುದು, ಗೋಹತ್ಯೆ ಇರಬಹುದು, ಮತಾಂತರ ಇರಬಹುದು, ಈ ಎಲ್ಲ ವಿಷಯಗಳು ಇದ್ದಾಗಲೂ ಕೂಡ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಅದನ್ನ ಬಿಟ್ಟು ಇಲ್ಲಿ ಯಾವುದೇ ದಂಧೆಗಳಿಗೆ ಅವಕಾಶವನ್ನ ಕೊಟ್ಟಿದೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಟ್ಟಿದೆ. ನಿನ್ನೆ ಇಲ್ಲಿಯ ಒಬ್ಬ ಶಾಸಕ ಹೇಳ್ತಾನೆ, ಹೊಸ ಕಮಿಷನರ್ ಬಂದಾಯಿತು, ಹೊಸ SP ಬಂದಾಯಿತು, ಇನ್ನು ನಿಮ್ಮ ಆಟ ನಡೆಯೋದಿಲ್ಲ, ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ, ಬಾಲ ಮುದುಡಿಕೊಂಡು ಕೂತಿದ್ದಾರೆ ಈಗ ಎಲ್ಲ ಅಂತ ಹೇಳಿ ಈ ಅಯೋಗ್ಯ MLAಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟೋ ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ. ಆದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಯಾವುದೇ ಕಮಿಷನರ್ ಬಂದಿರಬಹುದು, ಯಾವುದೇ SP ಬಂದಿರಬಹುದು, ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ, ಕಾನೂನಿಗೆ ಗೌರವ ಕೊಡ್ತೇವೆ. ಹಾಗಾಗಿ ನಿನ್ನಂತ ಅಯೋಗ್ಯ ಇವತ್ತು ಇಸ್ಲಾಮೀಕರಣದ ತುಷ್ಟಿಗೋಸ್ಕರವಾಗಿ, ಇವತ್ತು ಮುಸಲ್ಮಾನರ ಓಟಿಗೋಸ್ಕರವಾಗಿ ಇವತ್ತು ಶರಿಯತ್ತನ್ನ ಇವತ್ತು ಬೆಂಬಲಿಸೋದಿಲ್ಲ. ನಾವು ಯಾವತ್ತಿದ್ರೂ ಸಂವಿಧಾನ ಕಾನೂನಿನ ಪರವಾಗಿದ್ದೇವೆ. ಹಾಗಾಗಿ ನಮಗೆ ಯಾವ ಭಯವೂ ಕೂಡ ಇಲ್ಲ. ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಇಲ್ಲಿಯ ಶಾಸಕ ಇಂಥ ಲಾಠಿ ಏಟು, ಇಂಥ ಬೂಟು, ಇಂಥ ಕೇಸು, ಕೋರ್ಟು, ಕಚೇರಿ, ಜೈಲು ಇದನ್ನೆಲ್ಲವನ್ನ ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು. ನಿಮ್ಮ ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ ಅನ್ನುವುದನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನೋಡಿರಬಹುದು, ಈ ಡೋಂಗಿ ಕಾಂಗ್ರೆಸ್ ವಾದಿಗಳು, ನಕಲಿ ಗಾಂಧಿವಾದಿಗಳು, ಇವರು ಯಾರು ಒರಿಜಿನಲ್ ಅಲ್ಲ. ಇವತ್ತು ಅಲ್ಲಿ ಯಾರೋ ನಕಲಿ ಗಾಂಧಿಗಳು ಹೇಳಿದಂತಹ ಒಂದು ಕಾನೂನನ್ನ, ಆ ಯೋಜನೆಯನ್ನ ಇವರು ಇಲ್ಲಿ ಕೂತ್ಕೊಂಡು ರೂಪಿಸುವಂತದ್ದು. ಹಾಗಾಗಿ ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಈ ದೇಶಭಕ್ತ ಬಂಧುಗಳು ಏನನ್ನು ಮಾಡಬೇಕು ಅನ್ನುವುದಿದೆ ಅದನ್ನು ಮಾಡಿಯೇ ಮಾಡ್ತೇವೆ. ನಾವು ಯಾರಿಗೂ ಬಗ್ಗುವಂತವರಲ್ಲ, ಜಗ್ಗುವಂತವರಲ್ಲ. ಮತ್ತೊಮ್ಮೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಇನ್ನೊಬ್ಬ ಹೇಳ್ತಾರೆ RSS ಅನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ. ಇವರಿಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡುವಂತ ಪ್ರಯತ್ನವನ್ನಾದ್ರೂ ಮಾಡ್ಲಿ. ಎಂತೆಂಥವರಿಂದಲೂ ಆಗ್ಲಿಲ್ಲ, ಇನ್ನು ಇಂತಹ ಒಂದು ಅಯೋಗ್ಯನಿಂದ ಇದು ಆಗ್ಲಿಕ್ಕೆ ಸಾಧ್ಯವ? ಬಂಧುಗಳೇ, ಈ ದೇಶದಲ್ಲಿ ನಾವು ದಿವಸಕ್ಕೆ ಒಂದು ರೀತಿಯ ಅನುಭವವನ್ನ ಹಿಂದೂ ಸಮಾಜ ಅನುಭವಿಸಿಕೊಂಡು ಬರ್ತಾನೇ ಇದೆ. ಇವತ್ತು ನಾವು ಯಾವುದೋ ಸ್ಟೇಷನ್ಗೆ ಕಲ್ಲು ಹೊಡೆಯವರಲ್ಲ, ಎಲ್ಲ ಸ್ಟೇಷನ್ಗೆ ಬೆಂಕಿ ಹಚ್ಚವರಲ್ಲ ಅನ್ನುವುದನ್ನ ಒಮ್ಮೆ ನೆನಪಿನಲ್ಲಿಟ್ಟುಕೊಳ್ಳಿ ಈ ಭಾಗದ ಶಾಸಕರು. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ನಾವು ನೋಡಿರಬಹುದು, ಆ ಒಂದು DJ ಹಳ್ಳಿ KJ ಹಳ್ಳಿಯ ಘಟನೆಯನ್ನ ನೋಡಿರಬಹುದು. ಆ DJ ಹಳ್ಳಿ KJ ಹಳ್ಳಿಯ ಘಟನೆಯಾದಾಗ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರಲ್ಲ, ಆಗ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಅನ್ನುವುದನ್ನ ನೀವು ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗ್ತದೆ. ಅಖಂಡ ಶ್ರೀನಿವಾಸರ ನಿಮ್ಮ ದೇಶ
ಆಗ ಈ ಕಾಂಗ್ರೆಸ್ಸಿನ ಪೌರುಷ ಎಲ್ಲಿ ಹೋಗಿತ್ತು? ನಿಮ್ಮ ರಾಜಕೀಯದ ತೆವಲಿಗೋಸ್ಕರ ಯಾರ್ಯಾರನ್ನು ಬಲಿ ಕೊಡ್ತೀರಲ್ಲ ನೀವು. ನಿಮ್ಮ ಪೌರುಷವನ್ನ ನೀವು ಒಮ್ಮೆ ಮೆಲುಕು ಹಾಕೊಳ್ಳಿ. ಇನ್ನು ಹಿಂದೂ ಸಮಾಜವನ್ನ ಮುಟ್ಲಿಕ್ಕೆ ಮತ್ತೊಮ್ಮೆ ಪ್ರಯತ್ನವನ್ನ ಮಾಡಬೇಡಿ. ಅರೆ ನಿಮ್ಮದೇ ಸರ್ಕಾರ ಇದ್ದಾಗ ಮೈಸೂರಿನ ಉದಯಗಿರಿಯಲ್ಲಿ ಯಾವುದೋ ಒಂದು ಮೆಸೇಜ್ ಅನ್ನ ಹಿಂದೂ ಯುವಕ ಮೆಸೇಜ್ ಹರಿಬಿಡ್ತಾನೆ ಅಂತೇಳಿ ಇಡೀ ಮುಸ್ಲಿಂ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಅವತ್ತು ಬೀದಿಗೆ ಇಳಿದ್ರು ಸಾವಿರಾರು ಸಂಖ್ಯೆಯಲ್ಲಿ. ಅವರು ಬೀದಿಗೆ ಇಳಿದು ಸುಮ್ಮನೆ ಬಿಡ್ಲಿಲ್ಲ. ಅವರು ಮಾಡಿದ್ದಾದ್ರೂ ಏನು, ನಿಮ್ಮ ಅಧಿಕಾರಿಯ ವಾಹನಕ್ಕೆ ಕಲ್ಲೆಸ್ತರಲ್ಲ, ಆಗ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು? ಈ ಭಾಗದ ಶಾಸಕರು ನೀವು ಹೇಳ್ತಿರಲ್ಲ, ಹೊಸ ಕಮಿಷನರ್ ಹೊಸ SP ಬಂದ ಮೇಲೆ ಬಾಲ ಮಗುಡ್ಕೊಂಡು ಕೂತಿದ್ದಾರೆ, ಯಾರು ದಾರಿಗೆ ಬರ್ತಾ ಇಲ್ಲ ಅಂತೇಳಿ. ಒಂದು ವಿಚಾರವನ್ನ ತಿಳ್ಕೊಳ್ಳಿ, ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದ್ರೆ ಯಾರನ್ನೂ ಬಿಡೋದಿಲ್ಲ ಅನ್ನುವುದನ್ನ ನೀವು ಬರೆದಿಟ್ಟುಕೊಳ್ಳಿ. ಇತಿಹಾಸ ಹೇಳ್ಕೊಡ್ತದೆ. ನಿಮಗೆ ಒಂದು ನೆನಪಿರಲಿ, ಅವತ್ತಿನ ಗೋತ್ರ ಘಟನೆಯನ್ನ ನೆನಪಿಟ್ಟುಕೊಳ್ಳಿ. ಹಿಂದೂ ಸಮಾಜವನ್ನ ಕೆಣಕಿದ್ರೆ ಏನಾಗ್ತದೆ ಅನ್ನುವುದನ್ನ ನೀವು ಒಮ್ಮೆ ಮೆಲುಕು ಹಾಕೊಳ್ಳಿ. ಆಮೇಲೆ ನೀವು ಹಿಂದೂ ಸಮಾಜದ ಬಗ್ಗೆ ಪ್ರಶ್ನೆಯನ್ನ ಮಾಡಿ. ಇವತ್ತು ನೀವು ನಿಮ್ಮ ಅಧಿಕಾರದ ದುರ್ಬಳಕೆಯಿಂದ ಈ ಮಂಗಳೂರು ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗಿ ನೋಟಿಸ್ ಅನ್ನ ಕೊಡ್ತೀರಾ, 12 ಗಂಟೆ ರಾತ್ರಿಗೆ ಹೋಗಿ ಫೋಟೋವನ್ನ ಕ್ಲಿಕ್ ಮಾಡಿಕೊಡ್ತೀರಾ. ಇದೇನ ನಿಮ್ಮ ಪೌರುಷ? ಒಂದು ವಿಚಾರವನ್ನ ಬರೆದಿಟ್ಟುಕೊಳ್ಳಿ, ಪೌರುಷ ಅದು ಅಲ್ಲ. ಈ ನಿಮ್ಮ ಆಂಟಿ ಕ್ರಿಮಿನಲ್ ಫೋರ್ಸ್ ಇದನ್ನ ಬಳಸಿಕೊಂಡು ನೀವು ಎಷ್ಟು ಇಸ್ಲಾಮಿಕ್ ಭಯೋತ್ಪಾದಕರ ಮನೆಗೆ ನೋಟಿಸ್ ಅನ್ನು ಕೊಟ್ಟಿದ್ದೀರಾ ಅಂತೇಳಿ ಅದನ್ನ ಫೋಟೋ ಕ್ಲಿಕ್ ಮಾಡಿದನ್ನ ನಿಮ್ಮ SP ಸಾಹೇಬರು ಕಮಿಷನರ್ಗೂ ತೋರಿಸ್ಲಿಕ್ಕೆ ಕೇಳಿ, ಒಮ್ಮೆ ನೋಡೋಣ. ನಿಮಗೆ ಹಿಂದೂಗಳಿಗೆ ಮಾತ್ರ ಆಂಟಿ ಕ್ರಿಮಿನಲ್, ಆ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಅದು ಯಾಕಿಲ್ಲ? ನಿಮ್ಮ ಪೌರುಷ ಹಿಂದೂಗಳ ಮೇಲೆ ಮಾತ್ರ. ಹಾಗಾಗಿ ನಿಮ್ಮ ಆಯಸ್ಸು ಕೂಡ ಮುಂದೆ ಮುಗಿಯುವ ದಿನಗಳು ಬಂದೇ ಬರ್ತದೆ ಅನ್ನುವುದನ್ನ ನೆನಪಿಟ್ಟುಕೊಳ್ಳಿ. ಮತ್ತೊಂದು ಬರೆದಿಟ್ಟುಕೊಳ್ಳಿ, ನೀವು ರಾತ್ರಿ 12 ಗಂಟೆಗೆ 2 ಗಂಟೆಗೆ ಮನೆ ಮಕ್ಕಳೆಲ್ಲ ಮಲಗಿ ನಿದ್ರೆ ಮಾಡಿರುವಾಗ, ಹೆಂಗಸರಿರುವಾಗ ನೀವು ನಿಮ್ಮ ಅಧಿಕಾರವನ್ನ ಬಳಸಿಕೊಂಡು ಮನೆಗೆ ನೋಟಿಸ್ ಅನ್ನ ತಗೊಂಡು ಹೋದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇದ್ದಾರೆ. ಆಕಸ್ಮಿಕ ನಾಳೆ ಏನಾದ್ರೂ ನೀವೇ ಒಂದು ಪ್ರಚೋದನೆ ಕೊಟ್ಟು ಏನಾದ್ರೂ ಮನೆಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಅಹಿತಕರ ಘಟನೆಗಳು ಮಾಡಿದ್ರೆ ನೇರಸ್ಥ ನಿಮ್ಮ ಸರ್ಕಾರವೇ ಈ ಹೊಣೆಯನ್ನ ಹೊರಬೇಕು ಅನ್ನುವುದನ್ನು ಕೂಡ ಬರೆದಿಟ್ಟುಕೊಳ್ಳಿ. ಯಾರು ನಿಮಗೆ ಅಧಿಕಾರವನ್ನ ಕೊಟ್ಟವರು 12 ಗಂಟೆಗೆ 2 ಗಂಟೆಗೆ ಹೋಗ್ಲಿಕ್ಕೆ? ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನುವುದಿದ್ರೆ ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ, ಈ ನೆಲದಲ್ಲಿ, ಈ ಮಂಗಳೂರಿನ ಭಾಗದಲ್ಲಿ ಭಯೋತ್ಪಾದನೆಗೆ ಪ್ರಚೋದನೆಯನ್ನ ಯಾರು ಕೊಡ್ತಾರೋ ಅವರನ್ನು ಹೋಗಿ ಅರೆಸ್ಟ್ ಮಾಡಿ, ಅವರನ್ನು ಹೋಗಿ ಫೋಟೋ ಕ್ಲಿಕ್ ಮಾಡಿ. ಆ ತಾಕತ್ತು ಪೌರುಷ ನಿಮಗಿಲ್ವಾ? ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಡ್ತಾ ಇದ್ದೀರಲ್ಲ, ಸ್ವಲ್ಪನಾದ್ರೂ ನಿಮಗೆ ನಾಚಿಕೆ ಅನ್ನೋದು ಆಗುವುದಿಲ್ವಾ? ಇವತ್ತು ನಾವು ನೋಡ್ತಾ ಇದ್ದೇವೆ, ಆ ಸುಹಾಸ್ ಶೆಟ್ಟಿ ಹತ್ಯೆ ಸಂದರ್ಭದಲ್ಲಿ ಈ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳಿಗೆ ಹೊರದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನೋದು ಕೂಡ NIA ತನಿಖೆಯಿಂದ ಗೊತ್ತಾಗಿದೆ. ಯಾರು ಇಲ್ಲಿ ಭಯೋತ್ಪಾದಕರು? ಯಾರು ಭಯೋತ್ಪಾದಕರು? ನಿಮ್ಮ ನಾಲಿಗೆ ಈಗ ಮಾತನಾಡ್ತಿರಲ್ಲ, ಇಡೀ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ನಿಮ್ಮ ದೆವಲನ್ನು ತೀರಿಸಿಕೊಳ್ತಿದ್ದೀರಲ್ಲ ನಿಮ್ಮ ರಾಜಕಾರಣಕ್ಕೋಸ್ಕರ. ಒಂದನ್ನು ಬರೆದಿಟ್ಟುಕೊಳ್ಳಿ, ಇವತ್ತು ಈ ಭಾಗದಲ್ಲಿ ಮತಾಂತರ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ಗೋಹತ್ಯೆ ಆಗ್ತಾ ಇದೆ. ನಾಳೆ ಬೇರೆ ಬೇರೆ ಪ್ರಕರಣಗಳು ಆಗಬಹುದು. ಈ ರಾಷ್ಟ್ರದ ಕಾಶ್ಮೀರದಲ್ಲಿ ಏನಾಯಿತು? ಒಂದೇ ರಾತ್ರಿಯಲ್ಲಿ ಅವತ್ತು ಹಿಂದೂಗಳನ್ನು ಒಕ್ಕಲೆಬ್ಬಿಸಲಿಲ್ವಾ? ನಾನು ಮತ್ತೊಮ್ಮೆ ಕೇಳ್ತೇನೆ, ಕಾಶ್ಮೀರದ ಘಟನೆ ಎಲ್ಲಾದರೂ ಪುತ್ತೂರಿನ ಯಾವುದೋ ಮಸೀದಿ ಮೇಲೆಯಿಂದ ಮೈಕದಲ್ಲಿ ಹಿಂದೂಗಳೇ ಬಿಟ್ಟು ತೊಲಗಿ ಅನ್ನುವ ಘೋಷಣೆಗಳು ನಾಳೆ ಬರಬಹುದು.
ಕಾಶ್ಮೀರದಲ್ಲಿ ಆದಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ಏನಾದ್ರೂ ಬಂದ್ರೆ ನಾಳೆ ನಿಮ್ ಜೊತೆಗೆ ಅಲ್ಪಸಂಖ್ಯಾತ ಗುಲಾಮರು ಯಾರು ನಿಲ್ಲೋದಿಲ್ಲ. ನಿಲ್ಲುವುದು ಹಿಂದೂ ಸಮಾಜವೇ. ಇದನ್ನು ನೀವು ಬರೆದಿಟ್ಟುಕೊಳ್ಳಿ. ನಾಳೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಕಾಶ್ಮೀರದಲ್ಲಿ ಯಾವ ರೀತಿ ಅತ್ಯಾಚಾರಗಳಾದ್ರೆ ಇದೇ ಹಿಂದೂ ಸಮಾಜ ನಿಮ್ ಜೊತೆ ನಿಲ್ಲುವುದನ್ನು ನೀವು ಬರೆದಿಟ್ಟುಕೊಳ್ಳಿ. ಹೆಚ್ಚು ಓಲೈಕೆ ತುಷ್ಟೀಕರಣ ನಿಮಗೆ ಒಳ್ಳೆಯದಲ್ಲ ಅನ್ನುವುದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅವರಿಗೆ ಇಲ್ಲಿಯ ಅಲ್ಪಸಂಖ್ಯಾತರ ಹೆಸರಿನಲ್ಲಿರತಕ್ಕಂಥ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಇಲ್ಲಿಯ ಸಂವಿಧಾನದ ಮೇಲೆ ಗೌರವ ಇಲ್ಲ, ಇಲ್ಲಿನ ಕಾನೂನು ಮೇಲೆ ಗೌರವ ಇಲ್ಲ. ಅವರಿಗೆ ಗೌರವ ಇರುವುದು ಶರೀಅತ್ನ ಮೇಲೆ ಮಾತ್ರ. ಹಾಗಾಗಿ ನಿಮ್ಮ ಸಂವಿಧಾನ ಅವರ ಹತ್ರ ವರ್ಕೌಟ್ ಆಗುವುದಿಲ್ಲ, ಕಾನೂನು ವರ್ಕೌಟ್ ಆಗುವುದಿಲ್ಲ. ಆದ್ರೆ ನಾವು ಸಂವಿಧಾನ ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸವನ್ನು ಮಾಡೋರು, ಧರ್ಮವನ್ನು ಉಳಿಸಿಕೊಳ್ಳೋರು. ಬಂಧುಗಳೇ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಮುಂದೆ ನಿಮ್ಮ ಅಧಿಕಾರದ ದರ್ಪವನ್ನ ಬಳಸಿಕೊಂಡು ಏನಾದರೂ ಕಾರ್ಯಕರ್ತರ ಮೇಲೆ ಏನಾದರೂ ದಬ್ಬಾಳಿಕೆಯನ್ನ ಮಾಡುವುದು, ಕೇಸನ್ನ ಹಾಕುವುದು, ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡುವುದು, ಸುಳ್ಳು ಕೇಸುಗಳನ್ನು ಮತ್ತೆ ಮತ್ತೆ ಹಾಕುವುದರಿಂದ ಏನಾದರೂ ಮಾಡ್ತಾ ಹೋದ್ರೆ ಹಿಂದೂ ಸಮಾಜ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡಬೇಕಾಗ್ತದೆ. ಆಗ್ಲೇ ಹೇಳು, ನಾವು ಯಾರ ತಂಟೆಗೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದ್ರೆ ನಾವು ಯಾರನ್ನೂ ಬಿಡೋದಿಲ್ಲ. ಆದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಆ ಸುಹಾಸ್ ಶೆಟ್ಟಿಯ ಹತ್ಯೆ ಆದಾಗ ಇದೇ ಪೊಲೀಸ್ ಇಲಾಖೆಯವರು ಆತ್ಮರಕ್ಷಣೆಗೋಸ್ಕರವಾದರೂ ವಾಹನದಲ್ಲಿ ಏನಾದರೂ ಇಟ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಾದರೂ ಕೂಡ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಒಂದು ದಿವಸವೂ ಬಿಡದೆ ಮತ್ತೆ 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 ವಾಹನವನ್ನ ತನಿಖೆ ಮಾಡಿಸಿದ್ದು ಯಾಕಾಗಿ? ಸರ್ಕಾರದ ಮೂಲಕ ಅಧಿಕಾರಿಗಳಿಗೆ ಏನಾದ್ರೂ ಗೊತ್ತಿತ್ತ? ಪೊಲೀಸ್ ಇಲಾಖೆಗೆ ಏನಾದ್ರೂ ಗೊತ್ತಿತ್ತ? ಇವತ್ತಲ್ಲ ನಾಳೆ ಸುಹಾಸ್ ಶೆಟ್ಟಿಯ ಹತ್ಯೆ ಆಗ್ತದೆ, ಆ ವಾಹನದಲ್ಲಿ ಏನಾದ್ರೂ ಶಸ್ತ್ರ ಇದ್ರೆ ಅದು ಕಷ್ಟ ಆಗಬಹುದು. ಹಾಗಾಗಿ ಶಸ್ತ್ರ ಇಲ್ಲದ ರೀತಿಯಲ್ಲಿ ಏನಾದ್ರೂ ನಿಮಗೆ ಅಧಿಕಾರಿಗಳಿಗೆ ಪ್ರಚೋದನೆಯನ್ನೇನಾದ್ರೂ ಕೊಟ್ಟಿದ್ರ ಸರ್ಕಾರದ ಕಡೆಯಿಂದ? ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ನೀವು. ಒಂದು ವಾರದಿಂದ ಬಿಡದೆ ಯಾಕಾಗಿ ನೀವು ವಾಹನವನ್ನು ತನಿಖೆ ಮಾಡಿದ್ದೀರಾ? ಸರ್ಕಾರದಲ್ಲಿ ಅಧಿಕಾರ ಇದೆ ಅಂತೇಳಿ ನಿಮ್ಮ ಮನಸ್ಸೋ ಇಚ್ಛೆ ಏನು ಬೇಕಾದ್ರೂ ಮಾಡಬಹುದು ಅಂತ ನೀವು ಯೋಚನೆಯನ್ನ ಮಾಡಬೇಡಿ. ಪೊಲೀಸ್ ಇಲಾಖೆಯಲ್ಲೂ ಕೂಡ 90% ಜನ ಕಾನೂನನ್ನ ಮೀರಿ ಹೋಗೋದಿಲ್ಲ. ಒಂದಷ್ಟು ಜನ ತಲೆ ಹಿಡ್ಕರು ಎಲ್ಲ ಕಡೆ ಇದ್ದೇ ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ 90% ಜನ ಕಾನೂನನ್ನು ಮೀರಿ ಯಾರು ಹೋಗೋದಿಲ್ಲ. ಆದ್ರೆ ನಿಮ್ಮ ಅಧಿಕಾರದ ದುರ್ಬಳಕೆಯನ್ನ ಇವ್ರ ಮೇಲೆ ಮಾಡ್ತಾ ಇದ್ದೀರಾ. ಒಂದು ಬರೆದಿಟ್ಟುಕೊಳ್ಳಿ, ಈ ರಾಷ್ಟ್ರದಲ್ಲಿ ಹಿಂದೂಗಳಿಗಾಗಿರತಕ್ಕಂಥ ನೆಲ ಇದು ಒಂದೇ. ನಿಮ್ಮ ರಾಜಕಾರಣಕ್ಕೋಸ್ಕರ ಇದನ್ನು ಬಲಿ ಕೊಡಬೇಡಿ. ನಾವು ಹಿಂದುತ್ವ, ಹಿಂದೂ ಸಮಾಜ, ಈ ರಾಷ್ಟ್ರ, ಈ ಧರ್ಮ ಇದನ್ನು ಉಳಿಸಲಿಕ್ಕೋಸ್ಕರವಾಗಿ ನಮ್ಮ ಹೋರಾಟ. ನಾವು ಭಯೋತ್ಪಾದನೆಯನ್ನ ಮಾಡಲಿಕ್ಕೋಸ್ಕರ ನಮ್ಮ ಹೋರಾಟ ಅಲ್ಲ, ನಮ್ಮ ರಾಷ್ಟ್ರವನ್ನ ನಮ್ಮ ಧರ್ಮವನ್ನ ಉಳಿಸಲಿಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಆದ್ರೆ ನೀವ್ಯಾರಿಗೆ ಪ್ರಚೋದನೆ ಕೊಡ್ತಾ ಇದ್ದೀರಾ? ಅಲ್ಪಸಂಖ್ಯಾತರ ಹೆಸರಿನಲ್ಲಿ ವೋಟ್ ಬ್ಯಾಂಕಿಗೋಸ್ಕರವಾಗಿ ನೀವು ಓಲೈಕೆ ಮಾಡಿ ಇದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಡೀ ಅಖಂಡ ಭಾರತಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಆ ಕಾಂಗ್ರೆಸ್ಸೇ ಬೇರೆ. ಆದ್ರೆ ಇಸ್ಲಾಮೀಕರಣದ ಬುದ್ಧಿಯನ್ನ ಚಿನ್ನಾವತ್ತು ತೋರಿಸೇ ಬಿಟ್ಟ 47ರ ಮಧ್ಯರಾತ್ರಿಯಲ್ಲಿ ಮತ್ತೊಂದು ಪಾಕಿಸ್ತಾನವಾಯಿತು. ಅದನ್ನು ಮಾಡಿದ್ದು ಯಾರು? ನೀವೇ ಅಲ್ವಾ? ಇವತ್ತು ಮತ್ತೊಂದು ಕಾಶ್ಮೀರ ನಮ್ಮ ಕೈ ತಪ್ಪಿ ಹೋಯಿತು. ಯಾಕಾಗಿ ಹೋಯಿತು? ಅಲ್ಲಿಯೂ ಹಿಂದೂಗಳು ಇರಲೇ ಇಲ್ವಾ? ಈ ಕಾಂಗ್ರೆಸ್ ಗುಲಾಮರಿಗೆ ಹೃದಯ ಮಿಡಿಲೇ ಇಲ್ವಾ? ಅಲ್ಲಿಯ ಹಿಂದೂ
ಮಕ್ಕಳನ್ನು ಕೊಲೆ ಮಾಡಿ ಕಳಿಸಿದಾಗ ಈ ಕಾಂಗ್ರೆಸ್ನವರಿಗೆ ಹೃದಯ ಮಿಡಿಲೇ ಇಲ್ಲ. ಇವತ್ತು ಕರ್ನಾಟಕದಲ್ಲೂ ಕೂಡ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ ಕಾಂಗ್ರೆಸ್ನವರೇ? ಉತ್ತರ ಕೊಡಬೇಕಲ್ಲ ನೀವು. ಒಂದೊಂದು ಕಾರ್ಯಕ್ರಮದಲ್ಲಿ ನೋಡಿದೆ ನಾನು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡಿದ್ರು? ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೋದ್ರು. ಇದನ್ನು ನಾವು ಸಹಿಸೋದಿಲ್ಲ. ನಾವು ಯಾವತ್ತು ನಮ್ಮ ರಾಷ್ಟ್ರೀಯ ರಕ್ಷಣೆಗೋಸ್ಕರ ನಿಲ್ಲತಕ್ಕಂಥವರು, ನಾವು ಯಾವುದೇ ಕಾರಣಕ್ಕೋಸ್ಕರ ಆ ಆರ್ಮಿಯ ಯೋಧರನ್ನು, ಪೊಲೀಸ್ ಇಲಾಖೆಯನ್ನು ನಾವು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಇದನ್ನು ನೀವು ಬರೆದಿಟ್ಟುಕೊಳ್ಳಿ. ಇವತ್ತು ಸಂಘ ಪರಿವಾರ ಯಾವತ್ತಾದ್ರೂ ರಾಷ್ಟ್ರಕ್ಕೆ ಆತಂಕ ಆಗುವ ರೀತಿಯ ಒಂದು ಚಟುವಟಿಕೆಯನ್ನು ಇದುವರೆಗೆ ಮಾಡಲೇ ಇಲ್ಲ. ನಮ್ಮ ಮೇಲೆ ಆಕ್ರಮಣವನ್ನು ತಡ್ಕೊಂಡು ಬಂದಿದೆ, ಅದರ ಪ್ರಶ್ನೆ ಮಾಡಿಕೊಂಡೇ ಬಂದಿದೆ. ಆದ್ರೆ ಹಿಂದೂ ಸಮಾಜ ನಿರ್ವೀರ್ಯ ಸಮಾಜ ಅಲ್ಲ ಅನ್ನುವುದನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ. ಆ ಗೋದ್ರಾವನ್ನ ಮತ್ತೊಮ್ಮೆ ನೀವು ನೆನಪು ಮಾಡಿಕೊಳ್ಳಿ. ಅವತ್ತು ನೀವು 58 ಜನ ರಾಮಭಕ್ತರನ್ನ ಜೀವಂತ ದಹನ ಮಾಡಿದ್ರಲ್ಲ, ಆದರೆ ಹಿಂದೂ ಸಮಾಜದ ಪ್ರತಿಕಾರವನ್ನ ನೀವು ಗಮನಿಸಿದ್ದೀರಾ? 58ಕ್ಕೆ 20 ಅಲ್ಲ, 30 ಅಲ್ಲ, 40 ಪಟ್ಟು ತಲೆಗಳ ಪ್ರತಿಕಾರವಾಗಿದೆ ಅನ್ನುವುದನ್ನು ನೀವು ಗಮನದಲ್ಲಿಟ್ಟು ಕೇಳಿಕೊಳ್ಳಿ. ನಾಳೆ ಏನಾದರೂ ಇವತ್ತು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಬಾಂಗ್ಲಾದಿಂದ ಅಸ್ಸಾಂ ಹೆಸರಲ್ಲಿ ಇವತ್ತು ID ಕಾರ್ಡ್, ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದು ಈ ಕರಾವಳಿಯ ಎಲ್ಲ ಭಾಗದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಅದರ ಬಗ್ಗೆನೂ ಒಂಚೂರು ಗಮನ ಹರಿಸಿ. ಇವತ್ತಿಲ್ಲಿ ಬಂದು ಗೋ ಹತ್ಯೆಯನ್ನು ಮಾಡ್ತಾ ಇದ್ದಾರೆ, ಮನೆ ಕಳ್ಳತನವನ್ನ ಮಾಡ್ತಾ ಇದ್ದಾರೆ, ದೇವಸ್ಥಾನವನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಒಂದು ಚೂರಾದ್ರೂ ಯೋಚನೆ ಮಾಡಿದ್ದೀರಾ? ಆದರೆ ಒಂದು ತಿಳ್ಕೊಳ್ಳಿ, ಅಲ್ಲಿಂದ ಬಂದಂತ ಬಾಂಗ್ಲಾದೇಶದ ಇಸ್ಲಾಮಿಕ್ ಗೂಂಡಾಗಳು ಇವತ್ತು ಏನಾದ್ರು ಅಸ್ಸಾಂನಲ್ಲಿ ಬಂದು ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಂಡು ಬಂದು ಇಲ್ಲಿ ಭಯೋತ್ಪಾದನೆಯನ್ನ ಮಾಡ್ತೇವೆ ಅಂದ್ರೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ, ನಾವು ಕೂಡ ಶಸ್ತ್ರಗಳನ್ನ ಬಳಸಬೇಕಾಗ್ತದೆ ಅನ್ನುವಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಸ್ವಾಮಿನ ಹೆಸರಿನಲ್ಲಿ ಬಂದಂತ ವಲಸೆ ಕಾರ್ಮಿಕರ ಹೆಸರಿನಲ್ಲಿ ಬಂದಂತಹ ಬಾಂಗ್ಲಾದೇಶಿ ಮುಸಲ್ಮಾನರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಇದು ಎಚ್ಚರಿಕೆಯ ಗಂಟೆ. ಇವತ್ತಲ್ಲ ನಾಳೆ ಅವರಿಂದ ನಮಗೆ ಭಾರಿ ತೊಂದರೆ ಇದೆ. ಹಾಗಾಗಿ ಮುಂದೆ ಏನಾದ್ರೂ ಅಹಿತಕರ ಘಟನೆಗಳಿಗೆ ಏನಾದ್ರೂ ಅವ್ರು ಕೈ ಹಾಕಿದ್ರೆ, ನಾಳೆ ಏನಾದ್ರೂ ಗೋ ಹತ್ಯೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನಾಳೆ ದೇವಸ್ಥಾನ ಕಳ್ಳತನ, ಮನೆ ಕಳ್ಳತನ, ಹತ್ಯೆ ಅಂತ ಪ್ರಕರಣಗಳಲ್ಲಿ ಅವರೇನಾದ್ರೂ ಭಾಗವಹಿಸಿದ್ರೆ ನಾವ್ಯಾಕೆ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ಅವರಿಗೆ ಹೊಡಿಬಾರದು? ಇಲ್ಲಿರತಕ್ಕಂತ ಅವರಿಗೆ ಬೆಂಬಲವನ್ನ ಕೊಡತಕ್ಕಂತಹ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಒಂದಷ್ಟು % ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಇದನ್ನು ಕೂಡ ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಬೇಕಲ್ಲ. ಇವತ್ತು ಟಿಪ್ಪು ಜಯಂತಿ ನಡೆಸಿದ್ರು ಈ ಸರ್ಕಾರ. ಟಿಪ್ಪು ಜಯಂತಿ ನಡೆಸಿ ಕೊಡಗಿನಲ್ಲಿ ಟಿಪ್ಪು ಜಯಂತಿ ಆದಾಗ ಮಂಗಳೂರು ಭಾಗದಿಂದ ಬಂದ್ರು, ಮೈಸೂರು ಭಾಗದಿಂದ ಬಂದ್ರು, ಕೇರಳ ಭಾಗದಿಂದ ಬಂದ್ರು, ಟಿಪ್ಪು ಜಯಂತಿ ಮಾಡಲಿಕ್ಕೆ ಬಂದ್ರು. ಆದ್ರೆ ನಮ್ಮಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯೂ ಕೂಡ ಆಯಿತು. ಎಲ್ಲಿಂದ ಬಂದ್ರು ಅವರು? ಯಾಕಾಗಿ ಬಂದ್ರು? ಆ ಮುಸಲ್ಮಾನರು ಟಿಪ್ಪು ಜಯಂತಿ ಮಾಡ್ತೇವೆ ಅನ್ನೋ ಹೆಸರಿನಲ್ಲಿ ಹಿಂದೂಗಳ ಮೇಲೆ ನರವೇದವನ್ನು ಮಾಡಲಿಕ್ಕೆ ಬಂದಿದ್ರು. ಇದನ್ನು ನೀವು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಲ್ಲ ಸರ್ಕಾರ. ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಇವತ್ತು ಹಿಂದೂ ಸಮಾಜ ಜಾಗೃತಿಯಿಂದ ಇದನ್ನೆಲ್ಲ ನೋಡ್ತಾ ಇದೆ. ಈ ರಾಜಕಾರಣದ ನಿಮ್ಮ ಒಂದು ತೀಟೆ ದೇವಲಿಗೋಸ್ಕರವಾಗಿ ಈ ಎಲ್ಲ ಪ್ರಕರಣಗಳನ್ನು ಮರೆತು ನೀವು ಮತ್ತೆ ಮತ್ತೆ ಓಲೈಕೆ ಮಾಡಲಿಕ್ಕೆ ಹೊರಡ್ತೀರಾ. ನಮ್ಮ ಒಬ್ಬ ರಾಜ್ಯದ ಅಯೋಗ್ಯ ಗೃಹ ಸಚಿವರಿದ್ದಾರೆ, ಇಲ್ಲಿ ಬರ್ತಾರೆ, ಮಂಗಳೂರಿನ IBಯಲ್ಲಿ ಕೂತ್ಕೊಳ್ತಾರೆ, ಮುಸಲ್ಮಾನ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ, ಸಭೆಯಲ್ಲಿ ಟೇಬಲ್ ತಟ್ಟಿ ಎಚ್ಚರಿಕೆಯನ್ನ ಕೊಡ್ತಾರೆ. ಅವರೊಬ್ರು ಗೃಹ ಸಚಿವರು
ಕೊಡಬೇಕಾಗಿತ್ತು? ಯಾವ ಪ್ರದರ್ಶನವನ್ನ ಕೊಡಬೇಕಾಗಿತ್ತು? ಆದ್ರೆ ಭಯಭೀತರಾಗಿ ಮತ್ತೆ ಮಂಗಳೂರಿಂದ ಅವರು ಹೋದ್ರು ಈ ಮುಸಲ್ಮಾನರ ಒಂದು ದಬ್ಬಾಳಿಕೆಗೋಸ್ಕರ. ಆಗ್ಲೂ ನಿಮಗೆ ಎಚ್ಚರಿಕೆ ಆಗ್ಲಿಲ್ವಾ? ನಮ್ಮ ರಾಜ್ಯದ ಗೃಹ ಸಚಿವರೇ ಕೇಳಿಸ್ಕೊಳ್ಳಿ, ಮಂಡ್ಯದ ನಾಗಮಂಗಲದಲ್ಲಿ ಏನಾಯ್ತು? ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಇದೇ ಇಸ್ಲಾಮಿಕ್ ಭಯೋತ್ಪಾದಕ ಪುಂಡರು ಆ ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲನ್ನು ಹೊಡೆದರು. ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದ್ರು, ಸಿಕ್ಕ ಸಿಕ್ಕ ಮನೆಗಳಿಗೆ ಕಲ್ಲನ್ನು ಹೊಡೆದ್ರು. ಆಗ ನಿಮ್ಮ ಪೌರುಷವನ್ನ ನಾವು ನೋಡಿದ್ದೇವೆ. ಮಾಧ್ಯಮ ಮಿತ್ರರು ಕೇಳಿದ್ರು ಒಂದು ಪ್ರಶ್ನೆಯನ್ನು ಅವರಿಗೆ, ಇದು ಯಾಕಾಗಿ ಆಯಿತು ಅಂತ. ಅದೊಂದು ಸಣ್ಣ ಘಟನೆ ಅಷ್ಟೇ, ಅದೆಲ್ಲ ಸರಿಯಾಗ್ತದೆ ಅಂತೇಳಿ. ಇವರನ್ನು ನಾವು ಅಯೋಗ್ಯ ಅಂತ ಹೇಳ್ಬೇಕಾ, ಯೋಗ್ಯ ಅಂತ ಹೇಳ್ಬೇಕಾ? ಒಮ್ಮೆ ಯೋಚನೆ ಮಾಡಿ. ಇಡೀ ಹಿಂದೂ ಸಮಾಜದ ಭಾವನೆಗಳ ಗಣಪತಿಯ ಜೊತೆಯಲ್ಲಿತ್ತು. ನೀವು ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲನ್ನು ಹೊಡೆಯುವುದಾದರೆ ನಾವು ಅದಕ್ಕೆ ಶಸ್ತ್ರಸಹಿತರಾಗಿ ಆ ಗಣಪತಿಯ ಭಕ್ತಿಯ ದೇವರನ್ನು ನಾವು ಆರಾಧಿಸಲಿಕ್ಕೋಸ್ಕರ ನಾವೇಕೆ ಶಸ್ತ್ರವನ್ನು ಬಳಸಬಾರದು? ಅದು ನಮ್ಮ ನಂಬಿಕೆ ಗಣಪತಿ. ಆ ಗಣಪತಿಯ ಮೇಲೆ ನಿಮ್ಮ ದಾಳಿ ಆದ್ರೆ ನಾವು ಯಾವತ್ತೂ ಸಹಿಸುವ ಹಿಂದೂ ಸಮಾಜ ಅಲ್ಲ, ಇದು ಸಹಿಸುವಂತ ಹಿಂದೂ ಸಮಾಜ ಅಲ್ಲ. ಇದನ್ನು ನೀವು ಬರೆದಿಟ್ಟುಕೊಳ್ಳಿ. ಬಂಧುಗಳೇ, ಇನ್ನೊಂದು ಘಟನೆಯನ್ನು ನೋಡಿ. ಆ ಬಾಂಗ್ಲಾದಲ್ಲಿ ಇಸ್ಕಾನ್ನ ಸ್ವಾಮೀಜಿಯೊಬ್ಬರ ಮೇಲೆ ಬಂಧನ ಆಗ್ತದೆ. ಬಂಧನ ಆದಂತಹ ಸಂದರ್ಭದಲ್ಲಿ ಇಲ್ಲಿಯ ಸೋಗಲಾಡಿ ಜಾತ್ಯತೀತವಾದಿಗಳು ಅದನ್ನು ಬೆಂಬಲಿಸ್ತಾ ಇದ್ರು. ಎಂತ ಅಯೋಗ್ಯರು ನೋಡಿ. ಇವರ ರಾಜಕಾರಣಕ್ಕೋಸ್ಕರ ಇದನ್ನು ಮಾಡಬಹುದಾ? ಈ ದೇಶದ ನೆಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವಿರ್ತದೆ ಅನ್ನುವುದನ್ನು ಮರಿಬಾರದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇಂತಹ ಕಾರ್ಯಕ್ರಮ ಬೇರೆ ಬೇರೆ ಭಾಗಗಳಲ್ಲಿ ಆಯೋಜಿಸಿದಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳನ್ನ ಬಳಸಿಕೊಂಡು ಹಿಂದೂ ಮುಖಂಡರು ಆ ಪ್ರದೇಶಕ್ಕೆ ಬರಬಾರದು ಅನ್ನತಕ್ಕಂಥ ನಿರ್ಬಂಧವನ್ನ ಹೇಳ್ತಿರಲ್ಲ. ಇದು ನಿಮ್ಮ ಪೌರುಷವನ್ನ ಎತ್ತಿ ತೋರಿಸ್ತದ? ನಿಮಗೇನು ಭಯ ಹುಟ್ಟಿದೆಯಾ? ಹೇಡಿಗಳ ರೀತಿಯಲ್ಲಿ ಯಾಕೆ ವರ್ತನೆ ಮಾಡ್ತೀರಾ? ಇವತ್ತು ಹಿಂದೂ ಮುಖಂಡರು ಮಂಗಳೂರಿಗೆ ಕಾಲಿಡಬಾರದು ಅನ್ನೋದಾದ್ರೆ ಏನು ಮಂಗಳೂರು ಇವರ ಒಪ್ಪಂದ? ಇದನ್ನ ಹಿಂದೂ ಸಮಾಜ ಪ್ರಶ್ನೆ ಮಾಡಬೇಕಾ ಬೇಡವಾ? ಈ ದೇಶ ನಮ್ದು. ಈ ದೇಶಕ್ಕೆ ಗೌರವ ಕೊಡ್ತೇವೆ, ಈ ಕಾನೂನಿಗೆ ಗೌರವ ಕೊಡ್ತೇವೆ, ಈ ಸಂವಿಧಾನಕ್ಕೆ ಗೌರವವನ್ನು ನಾವು ಕೊಡ್ತೇವೆ. ಆದರೆ ಹಿಂದೂ ಕಾರ್ಯಕರ್ತ ಅಂತೇಳಿ ಹಿಂದೂ ಮುಖಂಡರನ್ನ ನೀವು ಒಳಗಡೆ ಬರ್ಲಿಕ್ಕೆ ಬಿಡೋದಿಲ್ಲ, ತಡೀತೀರಾ ಅನ್ನುವುದಾದ್ರೆ ಎಂತ ಹೇಳಿಗಳು ನೀವು? ತಲೆ ಹಿಡಕ ಸರ್ಕಾರ ತಾನೇ ನಿಮ್ದು. ನಾಚಿಕೆ ಆಗಬೇಕಲ್ಲ ನಿಮಗೆ? ಹಿಂದೂ ಪ್ರಮುಖರೇನಾದ್ರೂ ಭಯೋತ್ಪಾದನೆ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಈ ಪೌರುಷವನ್ನು ನೀವು ಯಾಕೆ ಮುಸಲ್ಮಾನರ ಮೇಲೆ ತೋರಿಸೋದಿಲ್ಲ? ಈ ಭಯೋತ್ಪಾದಕ ಮುಸಲ್ಮಾನರ ಮೇಲೆ ಯಾಕೆ ತೋರಿಸೋದಿಲ್ಲ? ಇವತ್ತು ಅಲ್ಲಲ್ಲಿ 16 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ. ಇದರ ಬಗ್ಗೆ ನೀವು ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಎಷ್ಟು ಜನರ ಹತ್ಯೆ ಆಗಿದೆ? ಅವತ್ತು ಬಿಜೆಹಳ್ಳಿ ಕೆಜೆಹಳ್ಳಿ ಘಟನೆ ಆಯಿತು, ಗುಲ್ಬರ್ಗದಲ್ಲಿ ಗಲಾಟೆ ಆಯಿತು, ಬೇರೆ ಬೇರೆ ಕಡೆಯಲ್ಲಿ ಗಲಾಟೆ ಆದಂತ ಸಂದರ್ಭದಲ್ಲಿ ಕೇಸನ್ನ ಹಾಕಿ ಆ ಕೇಸನ್ನ ವಾಪಸ್ ತಗೊಳ್ತಿರಲ್ಲ. ಇವರು ಹಿಂದೆ PFI ನ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಂತ ಕಾರಣಕ್ಕೋಸ್ಕರವೋ ಈ ನಿಷೇಧಿತ PFI ಕಾರ್ಯಕರ್ತರು ಏನ್ ಬೇಕಾದ್ರೂ ಭಯೋತ್ಪಾದನೆ ಮಾಡಬಹುದು, ಅವ್ರ ಮೇಲೆ ಕೇಸ್ ಹಾಕಬಹುದು ಅಂದ್ರೆ ಯಾವ ನ್ಯಾಯ ಇದು? ನಿಮ್ಮ ಸ್ಟೇಷನ್ಗೆ ಬೆಂಕಿ ಕೊಟ್ಟವ್ರನ್ನ ನೀವು ಕೇಸನ್ನು ವಾಪಸ್ ಹಿಂಪಡಿತೀರಲ್ಲ, ಇದು ಯಾವ ಗುಲಾಮಗಿರಿ ನಿಮ್ದು? ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಇಂಥ ಅಯೋಗ್ಯ ಸರ್ಕಾರವನ್ನ ಇಟ್ಟುಕೊಂಡು ನೀವು ಹಿಂದೂ ಸಮಾಜದ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದೀರಾ? ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಕಾಂಗ್ರೆಸ್ ಮುಖಂಡರೇ, ಈ ಸರ್ಕಾರದ ನಾಯಕರುಗಳೇ, ನಿಮ್ಮ ಅಂತ್ಯಕಾಲ ಈಗ ಬಂದಿದೆ. ಹಿಂದೂ ಸಮಾಜವನ್ನ ಮತ್ತೆ ಮತ್ತೆ ಕೆಣಕಿ ನೀವು ಈ ಒಂದು
ಮಾಡ್ತಾ ಇದ್ದೀರಲ್ಲ, ಭಯೋತ್ಪಾದನೆಗೆ ಪ್ರಚೋದನೆಯನ್ನು ಕೊಟ್ಟಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನುವುದನ್ನು ನೀವು ಮರಿಬೇಡಿ. ಈ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿರತಕ್ಕಂಥವ್ರನ್ನ, ಕೇಸನ್ನ ಖುಲಾಸೆ ಮಾಡಿರತಕ್ಕಂಥವ್ರು ನೀವೇ. ಕೇಸನ್ನ ಖುಲಾಸೆ ಮಾಡಿಬಿಟ್ಟು ಭಯೋತ್ಪಾದನೆಗೆ ಬೆಂಬಲವನ್ನು ಕೊಟ್ಟಿರತಕ್ಕಂಥವ್ರು ನೀವೇ. ಅಧಿಕಾರದ ದುರ್ಬಳಕೆ ಈ ಮಟ್ಟಕ್ಕೆ ಹೋದಾಗ ಮತ್ತೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ಣ ಭಾಗದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ. ಒಂದು ವಿಚಾರ ತಿಳ್ಕೊಳ್ಳಿ, ಸರ್ಕಾರ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ಮೇಲೆ ಅಲ್ಲಲ್ಲಿ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಾ ಇದೆ, ಮಾರಣಾಂತಿಕ ಹತ್ಯೆಗಳಾಗ್ತಾ ಇದೆ. ನೀವು ಸರ್ಕಾರದ ಮಟ್ಟದಲ್ಲಿ ತಡಿಲಿಕ್ಕೆ ಪ್ರಯತ್ನವನ್ನ ಮಾಡಲಿಲ್ಲ ಅನ್ನುವುದಾದರೆ ಹಿಂದೂ ಸಮಾಜಕ್ಕೆ ಅದನ್ನ ಹೇಗೆ ತಡಿಬೇಕು ಅನ್ನುವುದು ನಮ್ಮ ಗಮನದಲ್ಲಿ ಇದೆ. ನಾವು ಕಾನೂನಿಗೆ, ಸಂವಿಧಾನಕ್ಕೆ ಗೌರವವನ್ನ ಕೊಟ್ಟುಕೊಂಡು ಸಹಿಸಿಕೊಂಡು ಬಂದಿದ್ದೇವೆ. ನಮಿಗೂ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯುವುದು ಗೊತ್ತಿದೆ. ಇದನ್ನ ನೀವು ಬರೆದಿಟ್ಟುಕೊಳ್ಳಿ. ಸರ್ಕಾರದವರು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೇಳಿ, ಆಮೇಲೆ ನೋಡೋಣ. ನಾವು ಕೂಡ ಎಲ್ಲಿ ತನಕ ತಾಳ್ಬೇಕು ಅಲ್ಲಿ ತನಕ ತಾಳ್ತೇವೆ. ನಮ್ಮ ರಕ್ಷಣೆಗೋಸ್ಕರ, ಈ ಸಮಾಜದ ರಕ್ಷಣೆಗೋಸ್ಕರ, ಈ ಸಮಾಜದ ಏಳಿಗೆಗೋಸ್ಕರ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಅನ್ನುವುದನ್ನ ಮರಿಬೇಡಿ. ಇಲ್ಲಿಯ ಶಾಸಕರು ಏನೋ ಗೇಲಿ ಮಾಡುವ ರೀತಿಯಲ್ಲಿ ಮಾತನಾಡಿದಿರಲ್ಲ ನಿನ್ನೆ. ಹೊಸ ಕಮಿಷನರು, ಹೊಸ SP ಬಂದಿದ್ದಾರೆ, ಇನ್ನು ನಿಮ್ಮ ಆಟ ನಡೆಯೋದಿಲ್ಲ, ಬಾಲ ಮುದುಡ್ಕೊಂಡು ಕೂತಿದ್ದೀರಾ ಅಂತ ಅವರಿಗೂ ಗೊತ್ತಿದೆ. ನೀವು ಅಯೋಗ್ಯರು ಅನ್ನೋದು ಅವರಿಗೂ ಗೊತ್ತಿದೆ, ಕಮಿಷನರ್ಗೂ ಗೊತ್ತಿದೆ, SP ಸಾಹೇಬರಿಗೂ ಗೊತ್ತಿದೆ. ಸಂಘ ಪರಿವಾರ ಈ ರಾಷ್ಟ್ರದ ರಕ್ಷಣೆಗಾಗಿ ಬಂಕ ಕಟ್ಟಿ ನಿಂತಿರತಕ್ಕಂಥ ಸಂಘಟನೆ ಅನ್ನೋದು ಅವರಿಗೂ ಗೊತ್ತಿದೆ. ಆದರೆ ನಿಮ್ಮ ಆಟ ಹೆಚ್ಚು ನಡೆಯುವುದಿಲ್ಲ. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಈ ರೀತಿಯ ಹಿಂದೂ ಸಮಾಜವನ್ನ ಗೇಲಿ ಮಾಡತಕ್ಕಂಥ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ರೆ ನೀವು ಈ ನೆಲದಲ್ಲಿ ಮುಂದೆ ರಾಜಕಾರಣ ಮಾಡುವುದಲ್ಲ, ನಿಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದೇ ಕಷ್ಟ ಇದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡಲಿಕ್ಕೆ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಇವತ್ತು ಇಡೀ ಸಮಾಜ ಜಾಗೃತಿಯಿಂದ ನೋಡ್ತಾ ಇದೆ. ನೀವೇನಾದ್ರೂ ಮತ್ತೆ 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 ಪ್ರಯತ್ನಕ್ಕೆ ಏನಾದ್ರೂ ಕೈ ಹಾಕಿದ್ರೆ ನಿಮ್ಮ ದಮನ ಕೂಡ ಆಗುವುದು ಅಲ್ಲೇ ಅನ್ನೋದು ಯೋಚನೆಯಲ್ಲಿ ಇಟ್ಟುಕೊಳ್ಳಿ. ಈ ತನಕ ನಾವು ಹಿಂದೂ ನಾಯಕರನ್ನ ಕಳ್ಕೊಂಡಿದೆ ಹೆಚ್ಚು. ಮೂಡುಬಿದಿರೆಯ ಶರತ್ ಮಡಿವಾಳ ಇರಬಹುದು, ಸುಖಾನಂದ್ ಶೆಟ್ಟಿ ಇರಬಹುದು, ಪ್ರವೀಣ್ ನೆತ್ತಾರು ಇರಬಹುದು, ಸುಹಾಸ್ ಶೆಟ್ಟಿ ಇರಬಹುದು, ಕೊಡಗಿನ ಕುಟ್ಟಪ್ಪ ಇರಬಹುದು, ಪ್ರವೀಣ್ ಪೂಜಾರಿ ಇರಬಹುದು, ಮೈಸೂರಿನ ರಾಜು ಇರಬಹುದು, ಬೆಂಗಳೂರಿನ ರುದ್ರೇಶ ಇರಬಹುದು, ಇನ್ನು ಅನೇಕ ಹಿಂದೂ ನಾಯಕರನ್ನ ಇವತ್ತು ಸಮಾಜ ಕಳ್ಕೊಂಡಿದೆ. ಅದಕ್ಕೆಲ್ಲ ಕಾರಣ ಇದೇ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು. ಬೇರೆ ಯಾರು ಮಾಡಿಲ್ಲ ಇದನ್ನ. ಇತಿಹಾಸವನ್ನ ಕೆಣಕಿ ನೋಡಿ. ಹಿಂದೂ ಸಮಾಜದಿಂದ, ಹಿಂದೂ ಸಂಘಟನೆಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೆ ಅಂತಹ ಕೃತ್ಯಗಳು ಆಗ್ಲೇ ಇಲ್ಲ. ಈ ನೆಲದಲ್ಲಿ ಭಯೋತ್ಪಾದನೆಗೆ ಬೆಂಬಲವನ್ನ ಕೊಟ್ಟಿರುವಂತದ್ದೇ ಕಾಂಗ್ರೆಸ್ ಸರ್ಕಾರ, ಭಯೋತ್ಪಾದನೆಯನ್ನು ಮಾಡಿರುವಂತದ್ದೇ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು. ಅವರನ್ನ ಪೋಷಿಸತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅವ್ರ ಮೇಲೆ ಕೇಸ್ ಇಲ್ಲ, ಅವ್ರ ಮೇಲೆ ತನಿಖೆ ಇಲ್ಲ. ಯಾರನ್ನು ಕರ್ಕೊಂಡೋಗಿ ಫಿಕ್ಸ್ ಮಾಡ್ತಾರೆ, ಅಲ್ಲಿಂದ ಬಿಡುಗಡೆ ಮಾಡ್ತಾರೆ, ಕೇಸನ್ನ ಖುಲಾಸೆ ಮಾಡ್ತಾರೆ. ಇಂಥ ಅಯೋಗ್ಯ ಸರ್ಕಾರದಿಂದ ಮಾತ್ರ ಇದು ಸಾಧ್ಯ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನೋಟಿಸ್ ತಗೊಂಡು ಹೋದ್ರಲ್ಲ ನಮ್ಮ ಕಾರ್ಯಕರ್ತರ ಮನೆಗಳಿಗೆ,
ನಿಮಗೆ ಆಯೋಗ ಜಾರಿಸಿದ್ದು ನಮಗೆ ಗೊತ್ತಿದೆ, ಕಾನೂನು ನಮಗೂ ಗೊತ್ತಿದೆ, ಸಂವಿಧಾನದಡಿಯಲ್ಲಿ ಏನೇನಾಗಿದೆ ಅನ್ನುವುದು ನಮಗೆ ಗೊತ್ತಿದೆ. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ಕೂಡ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಭಯೋತ್ಪಾದನೆ ಸೃಷ್ಟಿ ಮಾಡಿರತಕ್ಕಂಥದ್ದು ಹಿಂದೂಗಳಲ್ಲ, ಇದನ್ನು ತಿಳ್ಕೊಳ್ಬೇಕಲ್ಲ ನೀವು. ಬಂಧುಗಳೇ, ಈ ರಾಷ್ಟ್ರದ ನೆಲದಲ್ಲಿ, ಈ ಮಂಗಳೂರಿನ ಭಾಗದಲ್ಲಿ ಇವತ್ತು ಏನಾದರೂ ದಮನಕಾರಿಗೆ ನೀವೇನಾದರೂ ಕೈ ಹಾಕಿದ್ರೆ ಹಿಂದೂ ಸಮಾಜ ಅದಕ್ಕೆ ಸರಿಯಾದ ಪ್ರತಿ ಉತ್ತರವನ್ನ ಕೊಡಲೇಬೇಕಾಗ್ತದೆ ಅನ್ನುವುದನ್ನ ಈ ಮನಗಾಣ್ತ ಯಾವುದೇ ಮಂಗಳೂರು ಭಾಗದಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಹಿಂದೂಗಳಿಗೆ ಮಾತ್ರ ಅನ್ವಯಿಸಬಾರದು. ನಿಮ್ಮ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಅನ್ನು ಇಟ್ಟುಕೊಂಡಿರತಕ್ಕಂಥ ಅವರಿಗೂ ಅನ್ವಯಿಸಬೇಕು. ಇನ್ನು ಮುಂದೆ ಯಾವುದೇ ಚಟುವಟಿಕೆಗಳು ಇಲ್ಲಿ ನಡಿಬಾರದು ಅನ್ನುವುದಾದ್ರೆ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಆಗಬೇಕು. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಎರಡನೇದಾಗಿ, ಯಾವುದೇ ಹಿಂದೂ ಮನೆ ಮನೆಗೆ ನೀವು ತೆರಳಿ ಏನಾದ್ರೂ ನೋಟಿಸ್ ಅನ್ನ ಕೊಡುವಂಥದ್ದು, ದೊಡ್ಡ ಬೆದರಿಕೆಯನ್ನು ಹಾಕುವಂಥದ್ದು, ಸುಳ್ಳು ಮೊಕದ್ದಮೆಗಳನ್ನ ಹಾಕುವಂಥದ್ದು, ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಇವತ್ತು ನಾವು ಹೋರಾಟದ ಮೂಲಕ ಆರಂಭವನ್ನ ಮಾಡಿದ್ದೇವೆ. ಇದರ ಅಂತ್ಯ ಭಾರಿ ಘೋರ ಆಗಿರಬಹುದು. ಅದೇ ರೀತಿಯ ಹೋರಾಟವನ್ನು ನಾವು ಮುಂದೆ ತಗೊಳ್ಬೇಕಾಗ್ತದೆ ಅನ್ನತಕ್ಕಂಥ ಎಚ್ಚರಿಕೆಯನ್ನ ನಿಮ್ಮ ಸರ್ಕಾರಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ. ಯಾಕಂದ್ರೆ ಪೊಲೀಸ್ ಇಲಾಖೆ ಪಾಪ ಕಾನೂನಿನ ಚೌಕಟ್ಟಿನೊಳಗಡೆ ಕೆಲಸ ಮಾಡಿದಾಗ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದ್ಯಾರು ಬಿಡೋದಿಲ್ಲ ಅಂದ್ರೆ ಈ ಸರ್ಕಾರ. ಇವರ ಪ್ರಭಾವವನ್ನ ಬಳಸಿ ಅವರನ್ನ ಮಾಡಬಾರದ ಕೆಲಸವನ್ನ ಮಾಡಿಸ್ತಾ ಇದೆ. ಹಾಗಾಗಿ ಪೊಲೀಸ್ ಕಮಿಷನರ್ ಇರ್ಬೋದು, SP ಅವರು ಇರ್ಬೋದು, ನೀವು ಒಂಚೂರು ತಿಳ್ಕೊಳ್ಬೇಕು. ಹಿಂದೂ ಸಮಾಜದ ಮೇಲೆ ಈ ಪ್ರಯತ್ನವನ್ನ ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗಬೇಡಿ. ಹಿಂದೂ ಸಮಾಜ ಇದನ್ನ ಎದುರಿಸಲಿಕ್ಕೆ ಸಶಕ್ತ ಆಗಿದೆ ಅನ್ನುವುದನ್ನು ನಾನು ಆಗ್ಲೇ ಉಲ್ಲೇಖ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಏನಾದರೂ ಈ ಕರಾವಳಿ ಭಾಗದಲ್ಲಿ ನೀವೇನಾದರೂ ಹಿಂದೂಗಳ ಬಗ್ಗೆ ಏನಾದರೂ ಮಲತಾಯಿ ಧೋರಣೆಯನ್ನ ತೋರಿದ್ದು ಹಿಂದೂಗಳ ಮೇಲೆ ಏನಾದರೂ ಕ್ರಮವನ್ನ ತೆಗೆದುವಂತ ಪ್ರಯತ್ನವನ್ನ ಮಾಡಿದ್ರೆ ನಾವು ಕೂಡ ಅದೇ ರೀತಿಯಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳ್ತಾ, ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಹಾಗಾಗಿ ಈ ಪ್ರತಿಭಟನೆಯ ಮೂಲಕ ನಿಮಗೆ ಏನು ಎಚ್ಚರಿಕೆ ಅನ್ನುವುದು ಕೂಡ ಗೊತ್ತಾಗಿದೆ. ಹಾಗಾಗಿ ಹಿಂದೂ ಸಮಾಜ ಇದನ್ನ ಸಹಿಸುವ ಪ್ರಶ್ನೆ ಇಲ್ಲ. ಈ ಕರಾವಳಿ ಭಾಗದಲ್ಲಿ ಇನ್ನು ಒಂದೇ ಒಂದು ನೋಟಿಸ್ ಯಾವ ಹಿಂದೂ ಕಾರ್ಯಕರ್ತನ ಮನೆಗೂ ಹೋಗಬಾರದು. ಹೋಗಿದ್ದೆ ಆದಲ್ಲಿ ಹಿಂದೂ ಸಮಾಜ ಬೀದಿಗೆ ಇಳಿಬೇಕಾಗ್ತದೆ ಅನ್ನುವುದನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಹಾಗಾಗಿ ಹಿಂದೂ ಸಮಾಜ ಯಾವತ್ತಿದ್ರೂ ಕೂಡ ಸಮಾಜದ ಪರವಾಗಿ, ರಾಷ್ಟ್ರದ ಪರವಾಗಿ, ಈ ಧರ್ಮದ ಪರವಾಗಿ ಯಾವತ್ತೂ ಕೆಲಸ ಮಾಡ್ತದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಪೊಲೀಸರ ಮೇಲೆ ಒತ್ತಡನ್ನ ಹೇರಿ ಇನ್ನು ಮುಂದೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನತಕ್ಕಂತಹ ಆಗ್ರಹದ ಮೂಲಕ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು.
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.